ಪರ್ಕಳದ ಪಾಟೀಲ್ ಕ್ಲೋತ್ ಸ್ಟೋರ್ ಬಳಿ ಸಂತಕಟ್ಟೆಯ ಲಕ್ಷ್ಮೇಶ್ ನಾಯ್ಕ್ ಅವರ ಡ್ರೋನ್ ಕ್ಯಾಮೆರಾ ಮೂಲಕ ಪರ್ಕಳ ಭಾಗದ ರಾಷ್ಟ್ರೀಯ ಹೆದ್ದಾರಿಯ ನೈಜ ಚಿತ್ರಣ ಹಾಗೂ ಸಂಜೆಯ ಹೊತ್ತಿನಲ್ಲಿ ಮನಮೋಹಕ ಸುಂದರ ಪರ್ಕಳ ಪೇಟೆಯ ರಾಷ್ಟ್ರೀಯ ಹೆದ್ದಾರಿ ಚಿತ್ರಣ ಹಾಗೂ ಮಳೆ ಮೋಡವಿದ್ದ ಕಾರಣ ಸೂಪರ್ ಮೌನ್ ಉದಯಿಸುವ ಕಾಲದ ನಂತರ ವೀಕ್ಷಿಸಲಾಯಿತು। ಈ ಸಂದರ್ಭದಲ್ಲಿ ಜಯಶೆಟ್ಟಿ ಬನಂಜೆ, ಪರ್ಕಳ ಮೋಹನ್ ದಾಸ್ ನಾಯ್ಕ್, ಗಣೇಶ್ ರಾಜ್ ಸರಳೆಬೆಟ್ಟು, ರಾಜೇಶ್ ಪ್ರಭು ಪರ್ಕಳದ ರಿಕ್ಷಾ ಚಾಲಕರು ಜೊತೆಗಿದ್ದರು।